ವೀಕ್ಷಕರೇ ನಮಸ್ತೆ. ನಮ್ಮ ಕರಾವಳಿ ಭಾಗ ತುಳುನಾಡಿಗೆ, ನಮ್ಮ ಮಂಗಳೂರಿಗೆ ನಮ್ಮ ದೇಶದ ಹೆಮ್ಮೆಯ ನಾಯಕ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಇದೇ ಸೆಪ್ಟೆಂಬರ್ 7ರಂದು ಶುಕ್ರವಾರದಂದು ಮಧ್ಯಾಹ್ನ 1 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಕರಾವಳಿ ಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಬಂದಾಗ ಈಗಾಗಲೇ ಕರಾವಳಿ ಭಾಗದಲ್ಲಿ ಹೊಸ ಅಲೆ ಸೃಷ್ಟಿಯಾಗಿದೆ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಕಾರ್ಯಕರ್ತರು, ಜೊತೆಗೆ ಅಭಿಮಾನಿಗಳಲ್ಲಿ ಹೊಸ ಹುಮ್ಮಸ್ಸು, ಜೊತೆಗೆ ಉತ್ಸಾಹ, ಇವೆಲ್ಲದರ ಜೊತೆಗೆ ನಮ್ಮ ಕರಾವಳಿ ಭಾಗದ ಜನತೆಗೂ ಕೂಡ ನಮ್ಮ ದೇಶದ ಜನನಾಯಕನನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು, ಭಾಳ ಹತ್ತಿರದಿಂದ ನೋಡಬೇಕು, ಜಯಘೋಷವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ನರೇಂದ್ರ ಮೋದಿಜಿಯವರು ಬರ್ತಾ ಇರುವಂಥದ್ದು ನಮ್ಮ ಕರಾವಳಿ ಭಾಗದಲ್ಲಿ ಮಂಗಳೂರಿನಲ್ಲಿ ಫೇಮಸ್ ಆಗಿರುವಂತಹ ಬಂಗ್ರಕೂಳೂರಿನಲ್ಲಿರುವಂತಹ ಗೋಲ್ಡ್ ಫಿನ್ ಸಿಟಿಯಲ್ಲಿ. ಈ ಬಾರಿ ಯಾಕೆ ಗೋಲ್ಡ್ ಫಿನ್ ಸಿಟಿ ಅಂತ ಬಂದಾಗ, ಇಷ್ಟು ದಿನ ನೆಹರು ಮೈದಾನದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇತ್ತು. ಆದರೆ ಈ ಬಾರಿ ಹಿಂದೂ ಯುವ ಸೇನೆ ವತಿಯಿಂದ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಇದೆ ನೆಹರು ಮೈದಾನದಲ್ಲಿ. ಹಾಗಾಗಿ ಈ ಬಾರಿ ಕೂಳೂರಿನ ಅಂದರೆ ಬಂಗ್ರಕೂಳೂರಿನಲ್ಲಿರುವಂತಹ ಗೋಲ್ಡ್ ಫಿನ್ ಸಿಟಿಯಲ್ಲಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಜೊತೆಗೆ 1200 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಉದ್ಘಾಟನೆ ಸೇರಿದಂತೆ ಸಾಗರಮಾಲಾ ಯೋಜನೆಗಳಿಗೆ ಲೋಕಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ನರೇಂದ್ರ ಮೋದಿಜಿಯವರು. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ಗೊತ್ತಿದೆ, ನಮ್ಮ ಕರಾವಳಿ ಭಾಗ ಹಲವಾರು ಕಾಮಗಾರಿಗಳಿಗೆ ಸಾಕ್ಷಿ ಆಗ್ತಾ ಇದೆ. ಸ್ವಲ್ಪ ಸುಸಜ್ಜಿತವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಹಾಗಾಗಿ ಈಗಾಗಲೇ ಬಂಗ್ರಕೂಳೂರಿನಲ್ಲಿ ಕಾಮಗಾರಿಗಳು ಭರದಿಂದ ಸಾಗ್ತಾ ಇದೆ. ಅನೇಕ ನೂರಾರು ಕಾರ್ಮಿಕರು, ಸಾವಿರಾರು ಕಾರ್ಮಿಕರು ಈಗಾಗಲೇ ಸೇರಿದ್ದಾರೆ. ಸೊ ಯಾವ ರೀತಿ ಕಾಮಗಾರಿ ನಡೀತಾ ಇದೆ, ಯಾವ ರೀತಿ ಬರದ ಸಿದ್ಧತೆಗಳು ನಡೀತಾ ಇದೆ, ಕಂಪ್ಲೀಟ್ ಆಗಿರುವಂತಹ ಪಿನ್ ಟು ಪಿನ್ ಡೀಟೇಲ್ಸನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡ್ತೀವಿ, ನೋಡ್ಕೊಂಬನ್ನಿ. ಇದು ನಮ್ಮ ಮಂಗಳೂರಿನ ಹೊರವಲಯದಲ್ಲಿರುವಂತಹ ಬಂಗ್ರಕೂಳೂರಿನಲ್ಲಿರುವಂತಹ ಗೋಲ್ಡ್ ಫಿನ್ ಸಿಟಿ. ಈ ಗೋಲ್ಡ್ ಫಿನ್ ಸಿಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸೆಪ್ಟೆಂಬರ್ 2ನೇ ತಾರೀಕು ಮಧ್ಯಾಹ್ನದಂದು ಶುಕ್ರವಾರ ಬರಲಿಕ್ಕಿದ್ದಾರೆ. ಹಾಗಾಗಿ ಈಗಾಗಲೇ ಕಾಮಗಾರಿಗಳು ಭರದಿಂದ ಸಾಗ್ತಾ ಇದೆ. ನೂರಾರು ಕಾರ್ಮಿಕರು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಯಾಕೆಂದರೆ ಭದ್ರತೆಯ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂತ ಬಂದಾಗ ಅಲ್ಲಿ ಭದ್ರತೆ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ. ಈಗಾಗಲೇ ಅನೇಕ ಭದ್ರತಾ ದೃಷ್ಟಿಯಿಂದ ಕೆಲವು ಪ್ರಮುಖವಾಗಿರುವಂಥ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಯಾವ ರೀತಿ ಕಾಮಗಾರಿಗಳು ನಡೀತಾ ಇದೆ, ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ, ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಈಗಾಗಲೇ ನಮ್ಮ ಕರಾವಳಿ ಭಾಗದಲ್ಲಿ ಸೆಪ್ಟೆಂಬರ್ 7ರಂದು
ನಾವೆಲ್ಲರೂ ಕೂಡ ನೋಡುವಂತಹ ನಮ್ಮ ನಾಯಕರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರುವಂತಹ ನಮ್ಮ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಕರಾವಳಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಯಾವ ರೀತಿ ಕಾಮಗಾರಿಗಳು ನಡೀತಾ ಇದೆ, ಭರದಿಂದ ಸಿದ್ಧತೆಗಳು ನಡೀತಾ ಇದೆ, ತಾವೆಲ್ಲರೂ ಕೂಡ ನೋಡ್ಕೊಂಡು ಬಂದ್ರಿ. ಜೊತೆಗೆ ಈ ಬಾರಿಯ ನರೇಂದ್ರ ಮೋದಿಜಿಯವರ ಭೇಟಿ ಏನಿದೆ, ಇದು ನಮ್ಮ ಕರಾವಳಿ ಭಾಗದ, ನಮ್ಮ ಮಂಗಳೂರಿನ ಹೊರಭಾಗದಲ್ಲಿರುವಂತಹ ಹೊರವಲಯದಲ್ಲಿರುವಂತಹ ಬಂಗ್ರಕೂಳೂರಿನ ಗೋಲ್ಡ್ ಫಿನ್ ಸಿಟಿಯಲ್ಲಿ. ಈ ಬಂಗ್ರಕೂಳೂರು ಅಂತ ಬಂದಾಗ ಇದು ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಅದೇ ರೀತಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜನನಾಯಕರು, ಜನಪರವಾಗಿರುವಂತಹ ಕಾರ್ಯಕ್ರಮಗಳನ್ನು ಕರಾವಳಿ ಭಾಗದಲ್ಲಿ ನಡೆಸಿ ಜನಪ್ರಿಯವಾಗಿ ಹೆಸರುವಾಸಿಯಾಗಿರುವಂತಹ ಶಾಸಕರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಭರತ್ ಶೆಟ್ಟಿ ಅವರು. ಭರತ್ ಶೆಟ್ರೆ, ಈ ಬಾರಿ ನರೇಂದ್ರ ಮೋದಿಜಿಯವರು ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಂತ ಬಂದಾಗ ನೆಹರು ಮೈದಾನ ಕೆಲವು ಕಾರಣಗಳಿಂದ ಈ ಬಾರಿ ಲಭ್ಯವಿಲ್ಲ. ಹಾಗಾಗಿ ಬಂಗ್ರಕೂಳೂರಿನಲ್ಲಿ ಗೋಲ್ಡ್ ಫಿನ್ ಸಿಟಿಯಲ್ಲಿ ನಡೀತಾ ಇರುವಂಥದ್ದು. ಹೇಳಿ ಇದು ಭರತ್ ಶೆಟ್ಟಿ ಅವರ ಕ್ಷೇತ್ರವೂ ಕೂಡ ಹೌದು. ಭರತ್ ಶೆಟ್ಟಿ ಅವ್ರ ಜೊತೆ ಮಾತಾಡಬೇಕು, ಯಾವ ರೀತಿ ಬರದಿಂದ ಸಿದ್ಧತೆಗಳು ನಡೀತಾ ಇದೆ ಅನ್ನೋದು. ಯಾಕಂದ್ರೆ ಬೆಳಿಗ್ಗೆಯಿಂದ ದಿನಂಪ್ರತಿ ಸುಡು ಬಿಸಿಲಿನಲ್ಲೂ ಕೂಡ ಭರತ್ ಶೆಟ್ಟಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬರದಿಂದ ಸಿದ್ಧತೆಗಳು ನಡೀತಾ ಇದೆ, ಜೊತೆಗೆ ಮುತುವರ್ಜಿಯಿಂದ ನೇತೃತ್ವವನ್ನು ವಹಿಸಿ ನೋಡ್ಕೊಳ್ತಾ ಇದ್ದಾರೆ. ಇವೆಲ್ಲದರ ಜೊತೆ ನಾನು ಕೇಳ್ತಾ ಇರೋದು ಒಂದೇ ಮಾತು, ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಬಂದಾಗ ಇದು ಬಿಜೆಪಿ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ, ಕೆಳಮಟ್ಟದ ಕಾರ್ಯಕರ್ತರಲ್ಲೂ ಕೂಡ ಬಹಳಷ್ಟು ಖುಷಿ, ಹುಮ್ಮಸ್ಸು, ಉತ್ಸಾಹ ಎಲ್ಲವೂ ಕೂಡ ತಂದಿದೆ. ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ ಭರತ್ ಶೆಟ್ಟಿ ಅವರಿಗೆ? ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಮಂಗಳೂರಿಗೆ ಅಂತ ಬಂದಾಗ ಫಸ್ಟ್ ರಿಯಾಕ್ಷನ್? ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥ ವಿಷಯ ಬಂದಾಗ ಬಿ ಜೆ ಪಿ ಕಾರ್ಯಕರ್ತರು ಮಾತ್ರ ಅಲ್ಲ, ಸಾಮಾನ್ಯ ಪ್ರಜೆಗಳು ಸಹ ಯಾರೆಲ್ಲಿದ್ದಾರೆ ಎಲ್ಲರೂ ಸಹ ಒಂದು ಸಂಚಲನ ಮೂಡಿಸ್ತದೆ. ಅದೇ ರೀತಿಯ ಸಂಚಲನ ಇಡೀ ಕರಾವಳಿ ಜಿಲ್ಲೆಗಳಲ್ಲಿ, ನಮ್ಮ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಹ ಹತ್ತಿರದ ಕಾಸರಗೋಡಿಂದ ಸಹ ತುಂಬ ಜನ ಬರಲಿಕ್ಕಿದ್ದಾರೆ. ಒಂದು ರೀತಿಯ ಸಂಚಲನ ಎಬ್ಬಿಸಿದೆ. ನರೇಂದ್ರ ಮೋದಿ ಅಂತ ಬಂದಾಗ ಅದೊಂದು ಶಕ್ತಿ ಇದ್ದ ಹಾಗೆ, ಯಾವುದೇ ಕೆಲಸ ಕಾರ್ಯಗಳು ಇದೆ ಅಂತ ಬಂದಾಗ ಪಾರ್ಟಿಯ ವಿಚಾರವಾಗಿ ಮಾತನಾಡಿದಾಗ ನರೇಂದ್ರ ಮೋದಿ ಬಂದರೆ ಸಾಕು ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂತಹ ವಿಚಾರ. ಎಷ್ಟು ಇದು ಖುಷಿ ತಂದಿದೆ, ಜೊತೆಗೆ ಎಷ್ಟು ಇದು ಪ್ಲಸ್ ತಂದಿದೆ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ಚುನಾವಣಾ ವಿಚಾರದಲ್ಲೂ ಕೂಡ? ಸರ್, ನರೇಂದ್ರ ಮೋದಿಯವರು ಎಲ್ಲಿ ಕಾಲಿಟ್ಟರು ಸಹ ಅಲ್ಲಿ ಪ್ಲಸ್ಸೇ ಆಗೋದು. ಹಾಗಾಗಿ ಖಂಡಿತ ಇಲ್ಲಿ ಸಹ ಪ್ಲಸ್ ಆಗೇ ಆಗ್ತದೆ. ಒಂದು ರೀತಿಯ ವಾತಾವರಣ ಬರ್ತದೆ. ಅವ್ರು ಬರುವಾಗ ಒಂದು ಹಬ್ಬದ ವಾತಾವರಣ ಎಲ್ಲರ ಮನಸ್ಸಿನಲ್ಲಿ ಸಹ ನಮ್ಮ ಜನನಾಯಕರು, ವಿಶ್ವಗುರು ಬರ್ತಾ ಇದ್ದಾರೆ ಅನ್ನೋಂಥ ಒಂದು ಮನಸ್ಥಿತಿ ಎಲ್ಲರಲ್ಲಿ ಸಹ ಮೂಡ್ತದೆ. ಹಾಗಾಗಿ ಎಲ್ಲರೂ ಸಹ ತುಂಬ ಒಂದು ಜೋಶಿನಿಂದ ಕೆಲಸ ಮಾಡ್ತಾರೆ. ನಮಗೆ ಕಾರ್ಯಕರ್ತರ ದಂಡೇ ಇದೆ ಇಲ್ಲಿ. ನಿಮಗೆ ನಾಳೆ ಜನ ತರಬೇಕಾದಂಥ ಅಥವಾ ವ್ಯವಸ್ಥೆ ನಾವು ಖಾಲಿ ಮಾಡಿದರೆ ಸಾಕು, ಜನ ಸಾಗರೋಪದಿಯಲ್ಲಿ ಇವಾಗಲೇ ನಮಗೆ ಫೋನ್ ಬರ್ತುಂಟು, ಪಾಸಸ್ ಇದ್ರೆ ಕೊಡಿ, ನಮಗೆ ಬರಬೇಕು ಅನ್ನುವಂಥ ಮಾತು. ಹಾಗಾಗಿ ಖಾಲಿ ಇಲ್ಲಿ ಕೆಲಸ ಮಾಡಲಿಕ್ಕೆ, ಇಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡಲಿಕ್ಕೆ ನಮ್ಮ 106 ಜನ ಕಾರ್ಯಕರ್ತರು ಫೀಲ್ಡಲ್ಲಿದ್ದಾರೆ. ಇದೇ ಒಂದು ಗ್ರೌಂಡಲ್ಲೇ ಹೇಳಿದ್ದು ನಾನು. ಜೊತೆಗೆ ಭರತ್ ಶೆಟ್ಟರಿಗೆ ನರೇಂದ್ರ ಮೋದಿಯವರ ಮಂಗಳೂರಿಗೆ ಆಗಮನ ಏನಿದೆ ಮತ್ತೊಂದು ವಿಶೇಷತೆಯನ್ನು ತರುತ್ತೆ. ಯಾಕಂತ ಹೇಳಿದ್ರೆ ಬಂಗ್ರಕೂಳೂರು ಇರುವಂಥದ್ದು ಭರತ್ ಶೆಟ್ಟಿಯವರ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾಗಿ ಭರತ್ ಶೆಟ್ಟಿ ಅವರಿಗೆ ಇದು ಎಷ್ಟು ವಿಶೇಷ, ಎಷ್ಟು ಸ್ಪೆಷಲ್ ಅಂತ ಹೇಳ್ತೀರಾ ಸರ್? ಖಂಡಿತ ಇದು ಸ್ಪೆಷಲ್. ಯಾಕಂದರೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಮಂಡಲಕ್ಕೆ ಬರ್ತಿರುವಂಥದ್ದು. ಖಂಡಿತ ನಾವು ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ಕೊಳ್ತೇವೆ. ಅಂದರೆ ನಮಗೆ ಈ ರೀತಿಯ ಅವಕಾಶ ಪುನಃ ಸಿಕ್ಕೋದಿಲ್ಲ. ನರೇಂದ್ರ ಮೋದಿಯವರು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಮಂಡಲಕ್ಕೆ, ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದಾದ್ರೊಂದು ಜಾಗಕ್ಕೆ ಬರ್ತಾರೆ ಅನ್ನೋದು ಭಾಳ ದೊಡ್ಡ ವಿಷಯ. ಇನಾಗ್ರೇಷನ್ನು ಅಲ್ಲಿ NMPTಯಲ್ಲಿ ಲ್ಯಾಂಡ್ ಆಗಿ ಇಲ್ಲಿ ಬರ್ತಾ ಇದ್ದಾರೆ. ಖಂಡಿತ ನಾವು ಇದನ್ನು ಬಹಳ ಖುಷಿ, ಅದು ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ಖುಷಿ ಅಂತ. ಎಲ್ಲ ಕಾರ್ಯಕರ್ತರು, ನಮ್ಮ ಮಂಡಲದ ಎಲ್ಲ ಕಾರ್ಯಕರ್ತರು ಸಹ ಭಾಳ ಸಂತಸದಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂತ ಬಂದಾಗ ಬೆಳಿಗ್ಗೆಯಿಂದ ಇದೀಗ ಮಧ್ಯಾಹ್ನ 4 ಗಂಟೆ ಹೊತ್ತು ಸುಡು ಬಿಸಿಲಿನಲ್ಲೂ ಕೂಡ ನಿಂತುಕೊಂಡು ನೇತೃತ್ವವನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಈ ಸಿದ್ಧತೆಗಳು ನಡೀತಾ ಇದೆ ಸರ್? ಎಷ್ಟು % ಮುಗ್ದಿದೆ ಬಹುಶಃ ಅನ್ನುವಂಥದ್ದು ತಮ್ಮ ಕಣ್ಣಿಗೆ ಬರುತ್ತೆ, ಏನು ಹೇಳ್ತೀರಾ ಸರ್? ಮೊದಲಾಗಿ ನರೇಂದ್ರ ಮೋದಿಯವರು ನನ್ನ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಬರೋದು. ಪ್ರಧಾನಮಂತ್ರಿಗಳು ಯಾವುದು ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಗೆ ಬರೋದೇ 40 ವರ್ಷ ಆದಮೇಲೆ ಇದು ಮೊದಲ ಬಾರಿ. ಅದೊಂದು ಮತ್ತೊಂದು ವಿಷಯ. ಈಗ ಕಾಮಗಾರಿಗಳಂತೇಳಿದ್ರೆ ಈಗ ಏನು ತಯಾರಿ ನಡೀತಿದೆ ನೀವೇ ನೋಡ್ತಾ ಇದ್ದೀರಿ. 24 ಗಂಟೆಗಳ ಕಾಲ ನಾವು ತಯಾರಿ ಕೆಲಸ ಆಗ್ತಾನೆ ಉಂಟು. ಈಗ ಆಲ್ಮೋಸ್ಟ್ 70% ಹತ್ರ ಕೆಲಸ ಆಗಿದೆ. 30% ಕೆಲಸ ಇವತ್ತು ನಾಳೆ ಒಳಗೆ ಮುಗಿಸ್ತೇವೆ. ಮತ್ತು ಇನ್ನೂ ಟ್ರಯಲು, ಚೆಕ್ಕಿಂಗು ಅದೆಲ್ಲ ಆಗ್ತದೆ. ನಾವು ಬಿಫೋರ್ ಟೈಮ್, ಒಂದು ದಿನ ಮುಂಚೆನೇ ಎಲ್ಲ ಕೆಲಸಗಳನ್ನು ಮುಗಿಸ್ತೇವೆ. ಎಲ್ಲ ನೋಡಿದ್ದೇವೆ ನಾವು, ಸ್ಪೀಡನ್ನು ಸಹ ನೋಡ್ತಾ ಇದ್ದೇವೆ. ಎಲ್ಲಿ ಸ್ಲೋ ಡೌನ್ ಇತ್ತು ಅಲ್ಲಿ ಡಬಲ್ ಜನರನ್ನು ಹಾಕಿ ಕೆಲಸವನ್ನು ಮಾಡಿಸ್ತಾ ಇದ್ದೇವೆ. ಅದೇ ರೀತಿ ಉಪಹಾರದ ವ್ಯವಸ್ಥೆ ಬೇಕು, ಮೆಡಿಕಲ್ ವ್ಯವಸ್ಥೆ ಬೇಕು, ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಇದಕ್ಕೆಲ್ಲ ಬೇರೆ ತಂಡ ನಾವು ಮಾಡ್ಕೊಂಡಿದ್ದೇವೆ. ಆ ತಂಡಗಳು ಅವರಿಗೆ ಕೊಟ್ಟಂಥ ಕೆಲಸದ ಹಿಂದೆ ನಮ್ಮ ಸಾವಿರಾರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೈ ಟೈಮ್, ವಿದಿನ್ ದ ಟೈಮ್ ನಾವೇನು ಕೊಟ್ಟಿದ್ದೇವೆ ಅದರೊಳಗೆ ಎಲ್ಲ ಸಂಪೂರ್ಣ ಸಿದ್ಧತೆ ಆಗ್ತದೆ.
ಈಗಾಗಲೇ ಮುತುವರ್ಜಿನ ವಹಿಸಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಈ ಬಾರಿ ಎಷ್ಟು ಲಕ್ಷ ಜನ, ನಾನು ಎಷ್ಟು ಜನ ಸೇರ್ತಾನೆ ಕೇಳ, ಲಕ್ಷ ಜನ ಏನು ಕೇಳ್ತೇನೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ 2018ರಲ್ಲಿ ನರೇಂದ್ರ ಮೋದಿಜಿಯವರು ನೆಹರು ಮೈದಾನಕ್ಕೆ ಆಗಮಿಸಿದಾಗ 2 ಲಕ್ಷ ಜನರು ಅಲ್ಲಿ ಸೇರಿದ್ರು. ಈ ಬಾರಿ ಎಷ್ಟು ಜನರ ನಿರೀಕ್ಷೆ ಇದೆ ಸರ್? ಆ ಬಗ್ಗೆ ಯಾವ ರೀತಿ ತಾವುಗಳು ಸಿದ್ಧತೆ ಮಾಡ್ಕೊಂಡಿದ್ದೀವಿ? ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡುವಾಗ 1 ಲಕ್ಷ ಜನಕ್ಕಂತ ಯೋಚನೆ ಮಾಡಿದ್ದು. ನಂತರ ನಾವು ಕಾರ್ಯಕರ್ತರ ಹೋದಾಗ, ಜನರ ಬಳಿ ಹೋದಾಗ ಅದು ನಂಬರ್ಸ್ ಜಾಸ್ತಿ ಆಗ್ತಾನೆ ಉಂಟು. ಈಗ ಒಂದು 2-3 ದಿನದ ಹಿಂದೆ 1.5 ಲಕ್ಷ ಜನ ದಾಟಿದೆ. ಇವತ್ತು ನಾವು ಲೆಕ್ಕ ನೋಡುವಾಗ 2 ಲಕ್ಷದಷ್ಟು ಜನ ಇಲ್ಲಿ ಬರಬೇಕಂತ ಹೇಳ್ತಾ ಇದ್ದಾರೆ. 100 ಆರಾಮ್ಸೆ 2-2.5 ಲಕ್ಷದಷ್ಟು ಜನ ಇಲ್ಲಿ ವ್ಯವಸ್ಥೆ ಆಗ್ತದೆ. ಗ್ರೌಂಡು ಸಹ ದೊಡ್ಡದಿದೆ, ಹಾಗಾಗಿ ಏನೇ ಸಮಸ್ಯೆ ಇಲ್ಲ. 2-2.5 ಲಕ್ಷ ಜನ ಅವರಷ್ಟಿಗೆ ಬರ್ತಾರೆ. 2-2.5 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಜೊತೆಗೆ ನರೇಂದ್ರ ಮೋದಿ ಅಂತ ಬಂದಾಗ, ನಮ್ಮ ಪ್ರಧಾನಿಗಳು, ನಮ್ಮ ದೇಶದ ಪ್ರಧಾನಿ, ಹೆಮ್ಮೆಯ ಪ್ರಧಾನಿ ಅಂತ ಬಂದಾಗ ಭದ್ರತಾ ದೃಷ್ಟಿಯಿಂದ, ರಕ್ಷಣೆಯ ದೃಷ್ಟಿಯಿಂದ ಕೂಡ ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನು, ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಸರ್ ಭರತ್ ಶೆಟ್ಟಿ ಅವರು, ಶಾಸಕರು, ಈಗ ನಮಗೆ PMO ಆಫೀಸಿಂದ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ, ಮೊದಲನೇದಾಗಿ ಪ್ರೈಮರಿ ಸ್ಟೇಜಸ್ಸಲ್ಲಿ ಅದನ್ನೆಲ್ಲ ನಾವು ಮಾಡ್ತಾ ಬರ್ತೇವೆ. ಈಗ SPG ಅವರು ಬಂದಿದ್ದಾರೆ, ಇನ್ನು ಅವರು ಟೇಕ್ ಓವರ್ ಮಾಡ್ತಾರೆ. SPG ಅವರು ಬಂದ ನಂತರ ಪುನಃ ಒಂದು ಸತಿ ನಾವು ಟರ್ನಿಂಗ್ ಪಾಯಿಂಟ್ಸ್ ಎಲ್ಲಿ ಲ್ಯಾಂಡ್ ಆಗ್ತಾರೆ, ಎಲ್ಲಿಂದ ಬರ್ತಾರೆ, ಯಾವ ರೂಟು, ಸೆಕೆಂಡ್ರಿ ರೂಟ್ ಯಾವುದು, ಟರ್ಷರಿ ರೂಟ್ ಯಾವುದು, ಒಂದು ವೇಳೆ ಈ ರೂಟಲ್ಲಿದ್ದರೆ ಮತ್ತೊಂದು ಯಾವುದು ರೂಟು, ಇದೆಲ್ಲ ಏನು ಪ್ಲ್ಯಾನ್ B, ಪ್ಲ್ಯಾನ್ C, ಪ್ಲ್ಯಾನ್ D ಎಲ್ಲ ಆಗ್ತಾನೆ ಇರ್ತದೆ. ಅದೆಲ್ಲ ಈಗ SPG ಅವರು ಟೇಕ್ ಓವರ್ ಮಾಡಿ ಆಲ್ಮೋಸ್ಟ್ ಮಾಡಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಸುರಕ್ಷಾ ದೃಷ್ಟಿಯಿಂದ ಎಲ್ಲ ಅವರಿಗೆ ಹೇಗೆ ಬೇಕು ನಾವೆಲ್ಲ ನಮ್ಮ ಸಹಕಾರವನ್ನು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ನಾವೆಲ್ಲರೂ ಸಹ ಸರ್ಕಾರದ ವತಿಯಿಂದ ಕಂಪ್ಲೀಟಾಗಿ ಅವರಿಗೆ ಸಹಕಾರವನ್ನು ನೀಡಿದ್ದೇವೆ. ಹಾಗಾಗಿ ಅಲ್ಲಿ ಲ್ಯಾಂಡ್ ಆದ ನಂತರ, ಏರ್ಪೋರ್ಟಲ್ಲಿ ಲ್ಯಾಂಡ್ ಆದ ನಂತರ ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ NMPTಯಲ್ಲಿ ಲ್ಯಾಂಡ್ ಆಗ್ತಾರೆ. NMPTಯಲ್ಲಿ ಲ್ಯಾಂಡ್ ಆದ ಕ್ಷಣ ಇಲ್ಲಿಂದ ಡೈರೆಕ್ಟ್ ಅಲ್ಲಿಂದ ಮೋಟ್ರ್ ಗೈಡಲ್ಲಿ, ಎಸ್ಕಾಟಲ್ಲಿ ಇಲ್ಲಿಗೆ ಬರ್ತಾರೆ. ಪುನಃ ಇಲ್ಲಿ ಟೈಮ್ ಟೇಬಲೆಲ್ಲ ಇದ್ದದ್ದೇ. ಎಲ್ಲಿ ಸಹ ಪ್ರಧಾನಮಂತ್ರಿಗಳನ್ನು ಜಾಸ್ತಿ ರೋಡಲ್ಲಿ, ಕೆಲವು ಕಿಲೋಮೀಟ್ರ್ ಗಟ್ಟಲೆ ರೋಡಲ್ಲಿ ಹೋಗೋದಂಥ ಒಂದು ವ್ಯವಸ್ಥೆಯನ್ನು ಎಲ್ಲ ಮಾಡ್ಕೊಂಡಿದ್ದಾರೆ. ಇನ್ನು SPG ಅವರು ಲಾಸ್ಟ್ ಮಿನಿಟು ಸೇಫ್ ಹೌಸು ಅದು ಇದೆಲ್ಲ ತುಂಬ ಕೆಲಸ ಕಾರ್ಯಗಳೆಲ್ಲ ಬಿಲ್ಡಿಂಗ್ಸ್ಗಳನ್ನೆಲ್ಲ ನೋಟ್ ಮಾಡಿ ಕೊಟ್ಟಿದ್ದೇವೆ. ಅವ್ರಿಗೆ ಬೇಕಾದಂಥ ಬಿಲ್ಡಿಂಗ್ಸನ್ನು ಅವ್ರು ಸಿಲೆಕ್ಟ್ ಮಾಡ್ಕೊಳ್ತಾರೆ, ಯಾವುದು ಎಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಅವರಿಗೆ ಸಂಪೂರ್ಣ ಸಹಕಾರ ಕೊಡೋದಷ್ಟೇ ನಮ್ಮ ಕೆಲಸ. ಇದರಲ್ಲಿ ಭದ್ರತೆ ವಿಷಯಕ್ಕೆ ಬಂದಾಗ ಮತ್ತು ಅದು ಹೆಚ್ಚು ಡಿಸ್ಕಷನ್ಗೆ ಒಳಪಡೋದಿಲ್ಲ, ಅದು ಅವರಿಗೆ ಬಿಟ್ಟಂಥ ವಿಷಯ. ನಮ್ಮ ಸಹಕಾರ ಮಾತ್ರ ಅವರೊಟ್ಟಿಗೆ ಇರ್ತದೆ, SPG ಟೀಮ್ ಒಟ್ಟಿಗೆ. ಜೊತೆಗೆ ಸರ್, ಈಗ ಹಾಗಾದರೆ NMPTಯಿಂದ ಅಲ್ಲಿ ಲ್ಯಾಂಡ್ ಆಗಿ, ಹೆಲಿಪ್ಯಾಡ್ ಮುಖಾಂತರ ಲ್ಯಾಂಡ್ ಆಗಿ ತದನಂತರ ಬೈ ರೋಡ್ ಬರುವಂಥದ್ದು ಮೋದಿಜಿಯವರು ಈಗ ಪ್ರೆಸೆಂಟ್? ಎಸ್, ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಾರೆ. ಏರ್ಪೋರ್ಟಿಂದ ಚಾಪರಲ್ಲಿ NMPTಯಲ್ಲಿ ಚಾಪರ್ ಲ್ಯಾಂಡ್ ಆಗ್ತದೆ, 3 ಚಾಪರ್ಸ್ ಅವ್ರದ್ದು. ಅಲ್ಲಿಂದ ಮೋಟರ್ ಗೇಡಲ್ಲಿ ಇಲ್ಲಿಗೆ ಬರ್ತಾರೆ ವೆಹಿಕಲಲ್ಲಿ. ಹಾಗಾದರೆ ಇಲ್ಲಿ ಎದುರುಗಡೆ ಹೆಲಿಪ್ಯಾಡ್ ನಿರ್ಮಾಣ ಮಾಡುವಂಥ ಒಂದು ವಿಚಾರಗಳು ಇತ್ತು, ಅದಿಲ್ಲ? ಹಿಂದೆ ಇತ್ತು ಅಲ್ಲಿ ಅಂತ, ಮತ್ತು ಇದು ಆಲ್ರೆಡಿ ರೆಡಿ ಇದ್ದ ಕಾರಣ ಅಲ್ಲಿ ನಾವು ಲ್ಯಾಂಡ್ ಮಾಡಿ ಇಲ್ಲಿಗೆ ಬರ್ತಾ ಇದ್ದಾರೆ ಬಹುಶಃ. ಕೊನೆಯದಾಗಿ ಸರ್, ತಾವು ಈಗಾಗಲೇ ಈ ಸುಡು ಬಿಸಿಲಿನಲ್ಲಿ ನಿಂತುಕೊಂಡು ಜೊತೆಗೆ ಅನೇಕ ಟೆನ್ಷನ್ಗಳು, ಅಂದರೆ ಅವರ ಕ್ಷೇತ್ರ ಅಂತ ಬಂದಾಗ ಅನೇಕ ವಿಚಾರಗಳು ಬರುತ್ತೆ. ಆ ವಿಚಾರಗಳ ನಡುವೆ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ಕೊನೆಯದಾಗಿ ಈ ಸಂದರ್ಭ ಎಲ್ಲ ಜಿಲ್ಲೆಯ ಜನತೆಗೆ, ನಮ್ಮ ಕರಾವಳಿಗರಿಗೆ, ಜೊತೆಗೆ BJPಯ ಅಭಿಮಾನಿಗಳಿಗೆ, ನರೇಂದ್ರ ಮೋದಿಯವರ ಅಭಿಮಾನಿಗಳಿಗೆ ಸ್ಪೆಷಲ್ ಆಗಿ ತಮ್ಮ ಒಂದು ಆಹ್ವಾನ ಏನು ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅಭಿಮಾನಿಗಳಿಗೆ ನಾವು ಯಾರು ಸಹ ಆಹ್ವಾನ ಕೊಡುವಷ್ಟು ದೊಡ್ಡವರು ನಾವು ಖಂಡಿತ ಯಾರು ಸಹ ಅಲ್ಲ. ಅವರೇ ಅವರಷ್ಟಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಬಂದಾಗ ಯಾವ ರೀತಿಯ ಅವರಿಗೆ ವ್ಯವಸ್ಥೆ ಏನೆಲ್ಲ ಬೇಕಾಗಿದೆ, ನಾವು ಸಂಪೂರ್ಣ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನಿಮ್ಮ ಆಗಮನಕ್ಕಾಗಿ ಕಾಯ್ತಾ ಇದ್ದೇವೆ. ಬ್ಯೂಟಿಫುಲ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ನಾವು ನೋಡ್ತಾ ಇದ್ದೇವೆ ಈ ಒಂದು ಸುಡು ಬಿಸಿಲಿನಲ್ಲಿ, ಜೊತೆಗೆ ಅನೇಕ ನೂರಾರು ಕಾರ್ಯಕರ್ತರ ಜೊತೆಗೆ ಇಲ್ಲಿ ಸಾವಿರಾರು ಕೆಲಸದವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲವೂ ಕೂಡ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ, ಹೊಸ ಅಲೆ ಸೃಷ್ಟಿಯಾಗುತ್ತೆ. ಜೊತೆಗೆ ಜನನಾಯಕನನ್ನ, ವಿಶ್ವನಾಯಕನನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಜನರು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬರದಿಂದ ಸಿದ್ಧತೆಗಳು ನಡೀತಾ ಇದೆ. ಭರತ್ ಶೆಟ್ಟಿ ಅವರು ಮುತುವರ್ಜಿ ವಹಿಸಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಧನ್ಯವಾದಗಳು.
ಈಗಾಗಲೇ ಮಂಗಳೂರಿಗೆ ಶ್ರೀಯುತ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಹಿನ್ನೆಲೆ ಭರದಿಂದ ಕಾಮಗಾರಿಗಳು ಸಿದ್ಧತೆಗಳು ನಡೀತಾ ಇದೆ. ಅದೇ ರೀತಿ ಮಂಗಳೂರಿನ ಹೊರಭಾಗದಲ್ಲಿರುವಂತಹ ಕೂಳೂರಿನ ಗೋಲ್ಡ್ ಸಿಟಿಯಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂಥದ್ದು. ಹಾಗಾಗಿ ನಮ್ಮ ಜೊತೆ ಇದೀಗ ಬಂಗ್ರ ಕೂಳೂರು ವಾರ್ಡಿನ ಕಾರ್ಪೊರೇಟರ್ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಕಿರಣ್ ಕುಮಾರ್ ಕೋಡಿಕಲ್ ಅವರು. ಕಿರಣ್ ಕುಮಾರ್ ಕೋಡಿಕಲ್ ಅವರು ಪ್ರತಿದಿನ ಇವತ್ತು ನಿನ್ನೆದಂತಲ್ಲ ಮೊನ್ನೆಯಿಂದಲೂ ಕೂಡ ಒಂದು ವಾರ ಯಾವಾಗ ಈ ಒಂದು ದಿನ ನಿಶ್ಚಯ ಆಯಿತು ತದನಂತರ ಪ್ರತಿನಿತ್ಯ ಇಲ್ಲಿಗೆ ದಿನದಿಂದ ಬೆಳಿಗ್ಗೆಯಿಂದ ಬಂದು ರಾತ್ರಿಯ ತನಕ ಮುತುವರ್ಜಿ ವಹಿಸಿ ಇಲ್ಲಿಯ ಕಾಮಗಾರಿಗಳನ್ನ ಸಿದ್ಧತೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ ಶ್ರೀಯುತ ಕಿರಣ್ ಕುಮಾರ್ ಕೋಡಿಕಲ್ ಅವರು. ಮೊದಲದಾಗಿ ಸರ್, ನಿಮ್ಮಲ್ಲಿ ನಾನು ಕೇಳ್ತಾ ಇರುವಂತದ್ದು, ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಬಂದಾಗ ಎಲ್ಲರಿಗೂ ಕೂಡ ಒಂದು ಶಕ್ತಿ, ಪ್ರತಿಯೊಬ್ಬ ಅಭಿಮಾನಿ, ಪ್ರತಿಯೊಬ್ಬ ಜನನಾಯಕ, ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತನಿಗೂ ಕೂಡ ಖುಷಿ ತರುವಂತಹ ವಿಚಾರ. ತಾವು ಕಾರ್ಪೊರೇಟರ್ ಆಗಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಅದರಲ್ಲೂ ಕೂಡ ತಮ್ಮ ವಾರ್ಡಿಗೆ ಬರ್ತಾ ಇರುವಂತದ್ದು ಮತ್ತೊಂದು ಸ್ಪೆಷಲ್. ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಎಂಬುದು ಕೂಡ ನಮಗೆ ಒಂದು ವಿಶೇಷ ಅದು. ಯಾಕೆಂದರೆ ಬೆಂಗಳೂರಿಗೆ ಬಂದಾಗ ನಾವು ಮಂಗಳೂರಿಂದ ತುಂಬ ಜನ ಹೋಗಿದ್ದುಂಟು. ಈಗ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬರ್ತಾ ಇದ್ದಾರೆ ಅಂತ ಹೇಳುವಾಗ ಇನ್ನೂ ಖುಷಿ ಹೆಚ್ಚು ತಂದಿದೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಕೂಡ ಉತ್ತರ ಮಂಡಲ ಡಾಕ್ಟರ್ ಭರಶೆಟ್ಟಿ ಅವರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಅದು ಕೂಡ ಖುಷಿಯಾಯಿತು. ಅದಾದ ನಂತರ ನಮಗೆ ಇನ್ನೂ ಖುಷಿ ತಂದಿರುವಂಥದ್ದು, ನಾನು ಪ್ರತಿನಿಧಿಸ್ತಿರುವಂಥ ಬಂಗ್ರಾಕೂಲೂರು ವಾರ್ಡ್, ಅದು ಕೂಡ ಬಂಗ್ರಾಕೂಲೂರು ವಾರ್ಡಿನ ಗೋಲ್ಡ್ ಫಿಂಚ್ ಮೈದಾನಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳುವಾಗ ನಮ್ಮದು ಪುಣ್ಯ ಅಂತ ಹೇಳಬೇಕು. ಈ ಸಂದರ್ಭದಲ್ಲಿ ನಾನು ನಿಜವಾಗಿ ನಾನಿರ್ಬೋದು, ನನ್ನ ಈ ವಾರ್ಡಿನ ಕಾರ್ಯಕರ್ತರಿರ್ಬೋದು, ಎಲ್ಲ ಜನರಿಗೆ ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಲಿಕ್ಕೆ ನಮಗೆ ಒಂದು ಆ ದೇವರು ಒಂದು ಏನು ದಾರಿ ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ನಾವು ತುಂಬ ಖುಷಿ ಪಡ್ತಾ ಇದ್ದೇವೆ ಸರ್. ಅದೇ ರೀತಿ ನರೇಂದ್ರ ಮೋದಿ ಅವರು ನಮ್ಮ ಕರಾವಳಿ ಭಾಗಕ್ಕೆ ಬರ್ತಾ ಇದ್ರೆ, ಕರ್ನಾಟಕಕ್ಕೆ ಬರ್ತಾರೆ ಅಂತ ಬಂದಾಗ ಹೆಮ್ಮೆ ತರುವಂತಹ ವಿಚಾರದಲ್ಲೂ ಕೂಡ ಮೋದಿಜಿಯವರ ಆಗಮನ ತಮ್ಮ ಪಕ್ಷಕ್ಕೆ ಜೊತೆಗೆ ಪ್ರಸಕ್ತ ಕಾಲಘಟ್ಟದಲ್ಲಿ ಎಷ್ಟು ಪ್ಲಸ್ ಜೊತೆಗೆ ಎಷ್ಟು ಶಕ್ತಿ ತುಂಬಿದೆ ಅಂತ ಹೇಳಿ ಅನ್ಕೊಳ್ತೀರಾ ಸರ್ ಕಿರಣ್ ಸರ್? ಖಂಡಿತವಾಗಿ. ಯಾಕೆಂದರೆ ನರೇಂದ್ರ ಮೋದಿ ಅವರು ಏನು ಕೆಲಸ ಕಾರ್ಯಗಳನ್ನು ಅಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ, ಅದೇ ನಮಗೆ ಪ್ಲಸ್. ಅದರ ಜೊತೆಗೆ ಅವರು ಮಂಗಳೂರಿಗೆ, ಅದು ಕೂಡ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಎರಡು ಮಾತಿಲ್ಲ. ಅದರ ಬಗ್ಗೆ ನಾವು ಹೇಳಬೇಕಂತಿಲ್ಲ. ಯಾಕೆಂದರೆ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು ಆಗಿದೆ. ನಾವು ಕೂಡ ಅವರ ಮಾರ್ಗದರ್ಶನದಲ್ಲಿ ಅವರನ್ನು ನೋಡಿ ನಾವು ಕೂಡ ಕೆಲಸ ಕಾರ್ಯಗಳನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಿದ್ದೇವೆ. ಅವರು ಬಂದು ಇಲ್ಲಿ ಒಂದೆರಡು ಮಾತನ್ನು ಹೇಳಿದಾಗ ನಮಗೆ ನಮ್ಮ ಕೆಲಸ ಮಾಡುವ ರೀತಿ ಇನ್ನಷ್ಟು ಒಂದು ಏನು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಅವರನ್ನು ನೋಡುವಾಗ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಜನಪರ ಕೆಲಸ ಮಾಡಬೇಕೆಂಬ ಆಸೆ, ಆಕಾಂಕ್ಷೆ, ಕನಸುಗಳು ನಮ್ಮಲ್ಲಿ ಕೂಡ ಹುಟ್ಟುತ್ತದೆ. ಆದ್ದರಿಂದ ಅವರು ಬರುವಂಥದ್ದು ನಿಜವಾಗಿ ನಮಗೆಲ್ಲರಿಗೂ, ನಾನಂತಲ್ಲ, ಈ ಭಾಗದ ಎಲ್ಲ ಕಾರ್ಪೊರೇಟರ್ಸ್ಗಳಿರ್ಬೋದು, MLA ಗಳಿರ್ಬೋದು, MP ಅವ್ರಿಗೆ ಎಲ್ರಿಗೂ ಒಂದು ಪ್ರೋತ್ಸಾಹ ತರುವಂಥದ್ದು, ನಮ್ಮನ್ನೆಲ್ಲ ಎಂಕರೇಜ್ ಮಾಡುವಂಥದ್ದು. ಅದೇ ರೀತಿ ಈಗಾಗಲೇ ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ, ಸಿದ್ಧತೆಗಳ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಈ ಭಾಗದ ಸಿದ್ಧತೆ ಇಂಚು ಸಿದ್ಧತೆ ಅಂತ ಹೇಳ್ತೀವಿ ನೋಡಿ, ಅಂದ್ರೆ ಪ್ರತಿ ಭಾಗದಲ್ಲಿ ಏನೇನಿದೆ, ಏನೇನು ಆಗಬೇಕು, ಯಾವ ರೀತಿ ಸಿದ್ಧತೆಗಳು ಮಾಡಬೇಕು, ಯಾವ ರೀತಿ ಭದ್ರತೆ ದೃಷ್ಟಿಯಿಂದ ಕೆಲಸಗಳನ್ನ ನಿರ್ವಹಿಸಬೇಕು, ಇವೆಲ್ಲವೂ ಕೂಡ ಇಂಚು ಮಾಹಿತಿ ಇದೆ ಕಿರಣ್ ಕುಮಾರ್ ಅವರಿಗೆ, ಈ ಭಾಗದ ಕಾರ್ಪೊರೇಟರ್ ಅವರು. ಸಿದ್ಧತೆಯ ವಿಚಾರವಾಗಿ ಈಗಾಗಲೇ ಬಹುಶಃ ಇದು 95 ಎಕರೆ ಇರುವಂತಹ ಸ್ಥಳ. ಮೋದಿಜಿಯವರ ಆಗಮನಕ್ಕಾಗಿ ಎಷ್ಟು ಎಕರೆಯನ್ನ ಕಾಯ್ದಿರಿಸಲಾಗಿದೆ, ಜೊತೆಗೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಸರ್? ಗೋಲ್ಡ್ ಫಿಂಚ್ ಮೈದಾನ, ಬಂಜಾರ ಪ್ರಕಾಶ್ ಶೆಟ್ಟರ್ ಅವರ ಗೋಲ್ಡ್ ಫಿಂಚ್ ಮೈದಾನದಲ್ಲಿ ಸುಮಾರು 95ರಿಂದ 98 ಎಕರೆ ಜಾಗ ಇದೆ. ಅದರಲ್ಲಿ ನಾವು ಈಗ ಏನು ಈ ಒಂದು ಕಾರ್ಯಕ್ರಮಕ್ಕಾಗಿ ಜನರಿಗಾಗಿ ಸುಮಾರು 25ರಿಂದ 30 ಎಕರೆ ಜಾಗವನ್ನು ಯುಟಿಲೈಸ್ ಮಾಡ್ತಾ ಇದ್ದೇವೆ. ಉಳಿದ ಜಾಗದಲ್ಲೆಲ್ಲ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ಈಗ SPG ಅವರು ಕೂಡ ಬಂದಿದ್ದಾರೆ ನಿನ್ನೆ. ಅವರು ಕೂಡ ಏನು ಸೆಕ್ಯೂರಿಟಿ ಪರ್ಪಸ್ಗೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಸುಮಾರು 4ರಿಂದ 5 ಜಾಗದಲ್ಲಿ ನಾವು ಜನರಿಗೆ ಎಂಟ್ರೆನ್ಸ್ಗಳನ್ನು ಕೊಟ್ಟಿದ್ದೇವೆ. SPG ಅವರು ಅದನ್ನು ಕ್ರಾಸ್ ಚೆಕ್ ಮಾಡಿ ಅದೆಲ್ಲ ಸರಿ ಇದ್ದಲ್ಲಿ ಅದನ್ನೇ ಫೈನಲೈಸ್ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಹಾಗೂ SPG ತಂಡದವರು ಮಾಡ್ತಾರೆ. ಅದ್ಭುತವಾಗಿ ನಿಜವಾಗಿ ಹೇಳಬೇಕಾದ್ರೆ ನಾವು ನೋಡ್ತಾ ಇದ್ದೇವೆ. ಈಗ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ವಿಪರೀತ ಮಳೆ ಆಗ್ತಾ ಇದೆ. ಹೆಚ್ಚಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಪ್ರದೇಶದಲ್ಲಿ ಮಳೆಗಳನ್ನು ನೋಡ್ತಾ ಇರ್ತೇವೆ. ಆದರೆ ಆ ದೇವರ ಆಶೀರ್ವಾದ ಇರ್ಬೋದು, ನರೇಂದ್ರ ಮೋದಿ ಅವರೇ ಬರುವಂಥ ಸಂದರ್ಭದಲ್ಲಿ ಮಳೆರಾಯರು ಕೂಡ ಸ್ವಲ್ಪ ಕರುಣೆಯನ್ನು ನಮ್ಮ ಮೇಲೆ ತೋರಿಸಿದ್ದಾರೆ. ಯಾಕೆಂದರೆ ಇಷ್ಟು ದೊಡ್ಡ ಜಾಗದಲ್ಲಿ ಇಷ್ಟು ಕೆಲಸ ಆಗಬೇಕಾದ್ರೆ ಖಂಡಿತವಾಗಿ ಮಳೆದೇವರಂಥ ಕರುಣೆ, ವರುಣದೇವರ ಕರುಣೆ ನಮಗೆ ಬೇಕಾಗ್ತದೆ. ಅದ್ಭುತವಾಗಿ ಇಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಸುಮಾರು 400ರಿಂದ 500 ಕೆಲಸದವರೆಲ್ಲ ಇಲ್ಲಿ ಸೇರಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಕೂಡ ಇಲ್ಲಿ ಎಲ್ಲರೂ ಬಂದು ತಮ್ಮಿಂದ ಆಗುವಂತಹ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ MP ನಳಿನ್ ಕುಮಾರ್ ಇರ್ಬೋದು, ಕಟೀಲ್ ಇರ್ಬೋದು, ಅದೇ ರೀತಿ ನಮ್ಮ ಶಾಸಕರು ಇಬ್ಬರು ಕೂಡ ಡಾಕ್ಟರ್ ಭರತ್ ಶೆಟ್ಟಿ ಇರ್ಬೋದು, ವೇದಾಸ್ ಕಾಮದೇವ್ ಎಲ್ಲರೂ, ನಮ್ಮ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಅವರು ಕೂಡ ಎಲ್ಲರೂ ಇಲ್ಲಿ ಅನೇಕ ಬಾರಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಅನೇಕ ಬಾರಿ ಅಧಿಕಾರಿಗಳೊಂದಿಗೆ ಬಂದು ಮಾಹಿತಿಗಳನ್ನು ತಗೊಂಡು ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಎಲ್ಲವನ್ನು ಚೆನ್ನಾಗಿ ನೋಡ್ತಾ ಇದ್ದಾರೆ. ಅದ್ಭುತವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ.
ಜೊತೆಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಿದ್ದಾರೆ ಅಂತ ಬಂದಾಗ ಸುಮಾರು 2.5 ಲಕ್ಷ ಜನರು ಸೇರುವಂತಹ ನಿರೀಕ್ಷೆ ಇದೆ ಈ ಬಾರಿ. ಜೊತೆಗೆ ಒಂದು ಭವ್ಯವಾಗಿರುವಂತಹ ವೇದಿಕೆಯು ಕೂಡ ನಿರ್ಮಾಣ ಆಗಿದೆ. ತಾವು ನೋಡ್ತಾ ಇದ್ದೀರಾ, ಆ ಕಡೆ ನೋಡಿದಾಗ ಒಂದು ಭವ್ಯವಾಗಿರುವಂತಹ ವೇದಿಕೆ ಕೂಡ ನಿರ್ಮಾಣ ಆಗ್ತಾ ಇದೆ. ಆ ವೇದಿಕೆಯ ಸ್ಪೆಷಾಲಿಟಿ ಏನು, ಯಾವ ರೀತಿ ನಡೆಯುತ್ತೆ, ಈ ಬಗ್ಗೆ ಏನಾದರೂ ಸರ್? ವಿಶೇಷವಾಗಿ ಒಂದು ದೊಡ್ಡದಾದ ವೇದಿಕೆಯನ್ನು ಇಲ್ಲಿ ಏನು ನರೇಂದ್ರ ಮೋದಿ ಅವರ ಎಸ್ ಪಿ ಜಿ ಅವರ ಅವರು ಅದಕ್ಕೆ ಅಳತೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದರ ಪ್ರಕಾರ ಸೆಂಟ್ರಲಿಂದ ಬಂದಿರುವಂಥ ಅಳತೆ ಪ್ರಕಾರ ಅದನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಪ್ರಧಾನಮಂತ್ರಿ ಅವರು ಬಂದಾಗ ಯಾವ ರೀತಿ ವೇದಿಕೆಗಳು ಸಜ್ಜಾಗಿರುತ್ತೆ, ಅದಕ್ಕೆ ಬೇಕಾಗಿರುವಂಥ ಸೆಕ್ಯೂರಿಟಿ. ಈಗ ನಾವೆಲ್ಲರೂ ಅದರ ಹತ್ತಿರ ಹೋಗ್ತಾ ಇದ್ದೇವೆ, ಯಾಕೆಂದರೆ ಕೆಲಸ ಕಾರ್ಯಗಳಾಗ್ತಾ ಇದೆ. ಆದರೆ ಮೇ ಬಿ ನಾಳೆಯಿಂದ ಅದನ್ನು ಕೂಡ ಎಲ್ಲ ಸೆಕ್ಯೂರಿಟಿ ಪರ್ಪಸ್ಗಾಗಿ ಅದನ್ನೆಲ್ಲ ಟೈಟ್ ಮಾಡ್ತಾರೆ. ಈಗ ಕೆಲಸ ಕಾರ್ಯಗಳಾದ ನಂತರ ಇಲ್ಲಿ ಎಂಟ್ರಿ ಕೂಡ ರಿಸ್ಟ್ರಿಕ್ಟ್ ಆಗುತ್ತೆ. ನಾಳೆ ಸಂಜೆಯೊಳಗೆ ಎಲ್ಲ ಕಾಮಗಾರಿಗಳು ಮುಗಿಯುವಂತಹ ಒಂದು ಭರವಸೆಯನ್ನು ನಾವು ಇಟ್ಕೊಂಡಿದ್ದೇವೆ. ಖಂಡಿತವಾಗಿ 31 ಅಥವಾ 1 ಒಳಗೆ ಬೆಳಿಗ್ಗೆ ಒಳಗೆ ಎಲ್ಲ ಕೆಲಸ ಕಾರ್ಯಗಳು ಮುಗಿತದೆ. ಜನಸಾಗರ ಅಂತೂ ನೀವು ಹೇಳಿದಾಗೆ ನಾವು ಮುಂಚಿತ ಮೊದಲಿಗೆ ನಾವು 1 ಲಕ್ಷ ಜನ ಸೇರ್ಬೋದೆಂಬ ಯೋಚನೆಯಲ್ಲಿದ್ವಿ. ಮತ್ತು 1.5 ಲಕ್ಷ ಇದೀಗ 2.5 ಲಕ್ಷ ಅಂದರೆ ಅಷ್ಟು ಬೇರೆ ಬೇರೆ ಕಡೆಯಿಂದ ನಮಗೆ ಕಾಲ್ಸ್ಗಳು ಬರ್ತಾ ಇದೆ. ಸಂಸದರಿಗಿರ್ಬೋದು, ಶಾಸಕರುಗಳಿಗಿರ್ಬೋದು, ಎಲ್ಲ ಮಾಹಿತಿಗಳು ಬರ್ತಾ ಇದೆ. ಬಸ್ಗಳ ವ್ಯವಸ್ಥೆಯನ್ನು ಅವರೇ ಜನರೇ ಮಾಡ್ತಾ ಇದ್ದಾರೆ. ಖಂಡಿತವಾಗಿ 2 ಲಕ್ಷಕ್ಕಿಂತ ಹೆಚ್ಚು ಜನರು ಸೇರುವಂಥ ನಿರೀಕ್ಷೆ ಇದೆ. ಇದು 1.5 ಇಂದ 2 ಲಕ್ಷ, ಹೀಗೆ 2 ಲಕ್ಷದ 2.5 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಜೊತೆಗೆ ಭವ್ಯವಾಗಿರುವಂತಹ ವೇದಿಕೆ ಕೂಡ ನಿರ್ಮಾಣವಾಗಲಿದೆ. ಆ ವೇದಿಕೆಯಿಂದ ಶ್ರೀಯುತ ನರೇಂದ್ರ ಮೋದಿ ಅವರು ಲಕ್ಷಾಂತರ ಜನರನ್ನ ಉದ್ದೇಶಿಸಿ ಮಾತುಗಳನ್ನಾಡಲಿಕ್ಕಿದ್ದಾರೆ. ಜೊತೆಗೆ 1200 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ, ಜೊತೆಗೆ ಸಾಗರಮಾಲಾ ಯೋಜನೆಗಳಿಗೆ ಶಿಲಾನ್ಯಾಸವನ್ನ ನೆರವೇರಿಸಲಿದ್ದಾರೆ. ಇದರ ಜೊತೆಗೆ ನಮ್ಮ ಜೊತೆ ಬಂಗ್ರಕೂಳೂರಿನ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ ಕಿರಣ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ಸಿದ್ಧತೆಗಳನ್ನ, ಕಾಮಗಾರಿಗಳ ಬಗ್ಗೆ ಸಮಗ್ರ ಚಿತ್ರಣವನ್ನು ನೀಡಿದ್ದಾರೆ. ಧನ್ಯವಾದಗಳು. ಅಟ್ ಪ್ರೆಸೆಂಟ್ ನಾನೀಗ ಇರುವಂಥದ್ದು ಬಂಗ್ರಕೂಳೂರಿನಲ್ಲಿರುವಂತಹ ಗೋಲ್ಡ್ ಫಿನ್ ಸಿಟಿಯಲ್ಲಿರುವಂತಹ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಈ ಒಂದು ಮೈದಾನದಲ್ಲಿ, ವಿಶಾಲವಾಗಿರುವಂತಹ ಮೈದಾನ, ಜೊತೆಗೆ ವಿಶಾಲವಾಗಿರುವಂತಹ ಮೈದಾನ, ಬರೋಬ್ಬರಿ 2 ಲಕ್ಷ ಜನರು ಇಲ್ಲಿ ಸೇರ್ತಾರೆ ಅಂತ ಬಂದಾಗ ಒಂದು ಭವ್ಯವಾಗಿರುವಂತಹ ವೇದಿಕೆಯನ್ನು ಇಲ್ಲಿ ನಿರ್ಮಾಣವಾಗಿದೆ. ಭವ್ಯವಾಗಿರುವಂತಹ ವೇದಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ವೇದಿಕೆಯ ಕೆಲಸ ಕಾರ್ಯಗಳು ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಾ, ಇದು ಆ ಒಂದು ವೇದಿಕೆಯಲ್ಲಿ ಇದೀಗ ಭರದಿಂದ ಸಿದ್ಧತೆಗಳು ನಡೀತಾ ಇದೆ. ಮೇಲ್ಗಡೆ ನಾವು ನೋಡಿದಾಗ ಅಲ್ಲಿ ಬಿಳಿ ಜೊತೆಗೆ ಕೇಸರಿ ಬಣ್ಣದ ವಸ್ತ್ರಗಳು ರಾರಾಜಿಸ್ತಾ ಇದೆ. ಜೊತೆಗೆ ಇದು ನಿರ್ಮಾಣ ಹಂತದಲ್ಲಿದೆ, ಇನ್ನೂ ಕೂಡ ಸಂಪೂರ್ಣವಾಗಿ ಆಗಿಲ್ಲ. ನಿರ್ಮಾಣ ಹಂತದಲ್ಲಿರುವಂತಹ ವೇದಿಕೆ, ಭವ್ಯವಾಗಿರುವಂತಹ ವೇದಿಕೆ, ಎತ್ತರದಲ್ಲಿರುವಂತಹ ವೇದಿಕೆ. ಈ ವೇದಿಕೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಲಕ್ಷಾಂತರ ಜನರನ್ನ ಉದ್ದೇಶಿಸಿ ಭಾಷಣಗಳನ್ನು ಆಡಲಿದ್ದಾರೆ, ಮಾತುಗಳನ್ನು ಆಡಲಿದ್ದಾರೆ. ಜೊತೆಗೆ ತಾವುಗಳು ನೋಡಿದಾಗ ವೇದಿಕೆ ಒಂದು ಕಡೆ ಆದರೆ, ವೇದಿಕೆ ಮುಂಭಾಗದಲ್ಲಿ ಆ ಒಂದು ಲಕ್ಷಾಂತರ ಜನರು ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೇದಿಕೆಯ ಮುಂಭಾಗ ಸುಮಾರು 2.5 ಲಕ್ಷ ಜನರು ಸೇರುವಂಥ ನಿರೀಕ್ಷೆ ಇದೆ. ಹಾಗಾಗಿ ವೇದಿಕೆಯ ಮುಂಭಾಗ ತಾವು ನೋಡ್ತಾ ಇದ್ದೀರಾ ಯಾವ ರೀತಿ ಆಸನಗಳನ್ನು ಮಾಡಬೇಕು. ಜೊತೆಗೆ ಮಳೆ ಬಂದರೆ, ಒಂದು ವೇಳೆ ಮಳೆ ಬಂದರೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು. ಜೊತೆಗೆ ಬಿಸಿಲು ಅಂತ ಬಂದಾಗ 1 ಗಂಟೆಯ ಹೊತ್ತಿನಲ್ಲಿ, ಮಧ್ಯಾಹ್ನದ 1 ಗಂಟೆಯ ಹೊತ್ತಿನಲ್ಲಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂತ ಬಂದಾಗ ಸುಡು ಬಿಸಿಲಿನಲ್ಲೂ ಕೂಡ ಯಾವ ರೀತಿಯ ಬಿಸಿಲನ್ನು ಕೂಡ ಲೆಕ್ಕಿಸದೆ ಕಾರ್ಯಕರ್ತರು, ಅಭಿಮಾನಿಗಳು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಲ್ಛಾವಣಿಗಳನ್ನು ಹಾಕಲಾಗಿದೆ. ಜೊತೆಗೆ ಈಗಾಗಲೇ ಕಿರಣ್ ಕುಮಾರ್ ಅವರು ಹೇಳಿದಾಗೆ 35 ಎಕರೆ ಜಾಗದಲ್ಲಿ ಈ ಕಾಮಗಾರಿಗಳು, ಈ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಇದು ನರೇಂದ್ರ ಮೋದಿ ಅವರು ನಿಂತುಕೊಂಡು ಭಾಷಣ ಮಾಡುವಂತಹ ಭವ್ಯವಾಗಿರುವಂತಹ